ಭಾರತ ದೇಶ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಈ ಐತಿಹಾಸಿಕ ಸಂಭ್ರಮದ ದಿನಾಚರಣೆಗೆ ಕೇವಲ 4 ದಿನಗಳು ಉಳಿದಿವೆ. ಆದರೆ ಮಹಾಮಾರಿ ಕೊರೋನಾ ಈ ಸಂಭ್ರಮಕ್ಕೆ ತಣ್ಣೀರು ಎರಚಿದೆ. ಸಾರ್ವಜನಿಕ ಸಂಭ್ರಮಗಳಿಗೆ ನಿರ್ಬಂಧವಿದ್ರೂ 75ರ ಈ ವಜ್ರ ಮಹೋತ್ಸವದ ಸುಸಂದರ್ಭವನ್ನ ಕಳೆದುಕೊಳ್ಳಬಾರದೆಂಬ ಕಾರಣದಿಂದ ನಾಡಿನಾದ್ಯಂತ ಸ್ವಾತಂತ್ರ್ಯೋತ್ಸವವನ್ನ ಕೋವಿಡ್ ಮಾರ್ಗಸೂಚಿ ಪ್ರಕಾರ ಜಿಲ್ಲಾಡಳಿತಗಳು ಆಚರಿಸಲು ಸಿದ್ಧತೆ ಮಾಡಿಕೊಂಡಿವೆ. ಸ್ವಾತಂತ್ರ್ಯ ಹೋರಾಟದ ಕಹಳೆ ಊದಿದ ದಕ್ಷಿಣ ಕನ್ನಡದಲ್ಲೂ ಕೂಡ ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಿ ಆಚರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜಿಲ್ಲಾ ಕೇಂದ್ರವಾದ ಮಂಗಳೂರಿನ ನೆಹರು ಮೈದಾನಿನಲ್ಲಿ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಈರಸಂಗಪ್ಪ ಎಸ್ತೆಲಿ ಅವರ ನೇತೃತ್ವದಲ್ಲಿ ಕವಾಯತು ನಡೀತಾ ಇವೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ಮತ್ತು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ನಗರ ಸಶಸ್ತ್ರ ಮೀಸಲು ಪಡೆ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ರಾಜ್ಯ ಮೀಸಲು ಪೊಲೀಸ್ ಪಡೆ, ಸಿವಿಲ್ ಪೊಲೀಸ್, ಮಹಿಳಾ ಪೊಲೀಸ್, ಸಂಚಾರಿ ಪೊಲೀಸ್ ತುಕಡಿಗಳು ಕವಾಯತಿನಲ್ಲಿ ಪಾಲ್ಗೊಂಡಿದ್ದರು. ಸೆಕೆಂಡ್ ಸಿಆರ್ ನಿಮ್ ಪ್ಲಟೂನ್ ಸೈಜಿಂಗ್ ಮಾಡಬೇಕು. ಸೆಕೆಂಡ್ ಸಿಆರ್, ಥರ್ಡ್ ಸಿವಿಲ್, ಫೋರ್ತ್ ಟ್ರಾಫಿಕ್. ಯಾರ್ಯಾರು ಬಂದಿದ್ದೀರಾ ಯಾವ ಸ್ಟೇಷನ್ ಇಂದ ಅಂತ. ಅಟೆನ್ಷನ್. ಇಲ್ಲಿ ಡಿಸ್ಟ್ರಿಕ್ಟ್ ಪ್ಲಟೂನ್ ಸ್ವಲ್ಪ ಕೋಆರ್ಡಿನೇಷನ್ ಆಗಿಲ್ಲ. ಆರ್ಡರ್. ಐದನೆಯ ತಂಡ ನಮ್ಮ ಮುಂದೆ ಹಾದು ಬರ್ತಾ ಇದೆ. ಗೃಹ ರಕ್ಷಕ ಕ್ಷಮಿಸಿ ಪೊಲೀಸ್ ತಂಡ ಒಂದನೇ, ಗೃಹ ರಕ್ಷಕ ದಳ ಪ್ರೋಟೋ ಕಮಾಂಡರ್ ಅವರಿಂದ ಗೌರವದ ವಂದನೆ ಹಾಗೂ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ